ಫುಲ್ ಕ್ಲಾಸಿಗೆ ಮಂತ್ಲಿ ನಾನು 8000 ಕೊಡ್ತಾ ಇದ್ದೇನೆ. ಯಾವುದು ಶಿಕ್ಷಕನ ಡಿವೈಡ್ ಮಾಡಿದಾಗ ಅಟ್ಲೀಸ್ಟ್ ಇಲ್ಲಿ ನಮ್ಗೆ ಒಂದು ಎಷ್ಟಾಗುತ್ತೆ ಮಂತ್ಲಿಗೆ ಒಂದೂವರೆ ಅಂತ ಹಾಕಿ 1000 ಅಂತಾನೆ ಹಾಕಿ ಮಂತ್ಲಿ ನಂದೊಂದು ಖರ್ಚು ಅಂತ ಹಾಕಿ ಅಟ್ಲೀಸ್ಟ್ ತಿಂಗಳಿಗೆ ನಿಮಗೆ ಒಂದು 3000 ಎಲ್ಲ ಖರ್ಚಾಗುತ್ತೆ. ನೋಡೋಣ ಸ್ಟಾರ್ಟ್ ಮಾಡೋಣ ಆ ಥರ ಸೊ ಜಾಸ್ತಿ ಜನ ಬಂದರೆ ಎಂಕರೇಜ್ ಮಾಡ್ಕೊಡ್ಬೋದು. ಹೌದೌದು, ಅದಕ್ಕೆ ಸ್ವಲ್ಪ ಜನ ಸೇರಿಸ್ಬೇಕು, ಆ ಕಡೆ ಸ್ಪ್ರೆಡ್ ಮಾಡಿ. ಒಂದು ಕೆಲಸ ಏನಾಗುತ್ತೆ, ನಾವು ಸಿನ್ಸಿಯರ್ ಆಗಿರ್ತೇವೆ ಬರೋದು ಅದು ಇದೆಲ್ಲ, ನಾವು ಪುಷ್ ಮಾಡಲ್ಲ ಇದ್ದೊಬ್ಬರನ್ನು ಅಲ್ಲ, ಹಂಗೆ ಆಗುತ್ತೆ ಜಾಸ್ತಿಯಾಗಿ, ಹಂಗೆ ಆಗುತ್ತೆ. ಓಕೆ, ಮತ್ತೆ ಆನ್ಲೈನ್ ನಾನು ನಿಮ್ಗೆ ಮೊನ್ನೆ ಇದು ಕಳಿಸಿದ್ದೆ, ನಿಮ್ಮ ಮೇಲ್ ಚೆಕ್ ಮಾಡಿದ್ದೀರಾ? ಲಾಗಿನ್ ಆಗ್ತಿದ್ದೀರಿ ನಿಮಗೆ? ಆಗುತ್ತಲ್ಲ, ನಿಮಗೆ ಟ್ರೈ ಮಾಡಿದ್ದೀರಾ? ಯಾವ್ದು ಹೇಳಿ? ಹಾಂ, ಅದು ಮೀಟಿಂಗ್ ಅಲ್ಲ, ಗೂಗಲ್ ಕ್ಲಾಸ್ ರೂಮ್ ಇದೆಯಲ್ಲ, ಲಿಂಕ್ ಕಳಿಸಿದೆ. ಯಾಕಂದ್ರೆ ನಾನು ಮುಂಚೆ ಗೂಗಲ್ ಕ್ಲಾಸ್ ರೂಮ್ ಮಾಡಿದ್ದೆ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದೇನೆ ಆನ್ಲೈನ್ ಇದೆ, ಅಲ್ಲಿ ಫುಲ್ ಕೋರ್ಸ್ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ. ಓಕೆ, ಆನ್ಲೈನ್ ಕೂಡ ಯೂಸ್ ಮಾಡುವವರು ಬೇಕಾದವರು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಲಿಂಕ್ ಕಳಿಸಿ ನನಗೆ, ಅದು ನಿಮಗೆ ಡೀಟೇಲ್ ಕಳಿಸಿ, ಇಮೇಲ್ ID ಪಾಸ್ ಇದು, ನಾನು ನಿಮಗೆ ಕೋರ್ಸ್ಗೆ ಆ್ಯಡ್ ಮಾಡ್ತೇನೆ. ಓಕೆ, ಅಲ್ಲೆಲ್ಲ ಸಬ್ಜೆಕ್ಟ್ ಬರುತ್ತೆ, ಇಲ್ಲಿ ಹಾಕಿದ್ದೆಲ್ಲ ಅಲ್ಲಿ ಲೋಡ್ ಆಗುತ್ತೆ. ಆಮೇಲೆ ನಿಮ್ದು ಕೊಂಕಣಿ ಅಲ್ಲ, ಅದೊಂದು ಡಾಕ್ಯುಮೆಂಟ್ಗೆ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಪ್ಯಾರಲಲ್ ಆದ್ರೆ ನೆಕ್ಸ್ಟಿಗೆ ಒಂದು ಇದಾಗುತ್ತೆ. ಯಾಕಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ದೊಂದು ಸ್ಟ್ಯಾಂಡರ್ಡ್ ಅಂತ ತೆಗೊಂಡ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ನಾವು ಇದು ಮಾಡುವಾಗ ಒಂದು ಲ್ಯಾಂಗ್ವೇಜ್ ಹಬ್ಬ ತರ ಆಗುತ್ತೆ. ಆಮೇಲೆ ನಿಮ್ಗೂ ಆಗುತ್ತೆ, ಪ್ರತಿ 6 ಮಂತ್ಗೆ ಒಂದು ಲ್ಯಾಂಗ್ವೇಜ್ ಕಲಿಬೋದು, ಜನ ಸೆಟ್ ಮಾಡ್ತಾರೆ. ಓಕೆ, ಟೆನ್ಸ್ ಎಲ್ಲ ನಿಮ್ಗೆ ಗೊತ್ತಾಯ್ತಾ? ಟೆನ್ಸ್ ಗೊತ್ತಾಯ್ತಾ? ಓಕೆ, ಲಾಸ್ಟ್ ಟೈಮ್ ಈಗ ಟೆನ್ಸ್ ಅಲ್ಲೇ ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗೋಣ, ಸ್ವಲ್ಪ ಜಾಸ್ತಿ ಆಗಿ. ಹೆಂಗೆ ಮಾಡ್ಬೋದು ಅಂದ್ರೆ, ನಾಮಪದ ಇದೆ, ಪ್ರೋನೌನ್ ಇದೆಯಲ್ಲ, ಪ್ರೋನೌನ್ ಅಲ್ಲಿ ಬೇರೆ ಬೇರೆ ಯಾವ್ದೆಲ್ಲ ಬರುತ್ತೆ? ನಾನು, ನೀನು, ಅವನು, ಅವಳು, ಅದು, ಇವನು, ಇವಳು, ಇವು, ಬೇರೆ ಯಾವ್ದು ಹಾಕ್ಬೋದು? ಅಷ್ಟೇನಾ? ಹಾ, ಅದು ಇದು ಇಷ್ಟನ್ನು ಈಗ ನಮ್ಗೆ ವರ್ಬ್ ತಗೊಳ್ಳಿ, ಕ್ರಿಯಾಪದ ತಗೊಳ್ಳಿ, ಹೇಳಿ ಯಾವ್ದಾದ್ರು. ಓಕೆ, ಮಲ್ಪು ಅಂದ್ರೆ ಏನ್ ಮಾಡೋದು? ಆಟ, ಒನಸ್, ಬುಕ್ಕ, ನಿದ್ರೆ, ಬುಕ್ಕ, ಧ್ಯಾನ, ಬುಕ್ಕ, ಧ್ಯಾನ, ಬುಕ್ಕ ಅಲ್ಲೇ ಅಷ್ಟೇನಾ ವರ್ಕ್ ನಮ್ದು?
ನಾನು ತುಳಲಿ ಬರೀತೇನೆ. ಇಲ್ಲಿ ಸರ್ ನೀವು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ ಆಯ್ತು. ಆನ್ಲೈನ್ ಅಲ್ಲಿ ಇದ್ದವರೆಲ್ಲ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಆಗುತ್ತೆ ಹಂಗೆ ಇಲ್ಲಾಂದ್ರೆ. ಓಕೆ, ಇದನ್ನೇ ಕಾಲದಲ್ಲಿ ಹಾಕ್ಬೇಕು. ನೆಕ್ಸ್ಟ್ 3 ಕಾಲ, ಭೂತದ್ದೊಂದು, ವರ್ತಮಾನ, ಭವಿಷ್ಯತ್. ಓಕೆ, ನೋಟ್ಸ್ ಎಲ್ಲ ಅಷ್ಟು ಡೀಪ್ ಆಗಿ ಬೇಕಾ? ಓಕೆ, ಈಗ ನಾನು ಮಾಡೋಣ. ನೀವು ಇದು ನೀವೇ ಮಾಡ್ಲಿಕ್ಕೆ ಇವಾಗ ನಿಮ್ಗೆ ಅರ್ಥ ಆಗ್ತದಲ್ಲ ಕಾಲದೆಲ್ಲ. ಯಾಕಂದ್ರೆ ಒಂದ್ಸಲ ಇದಾದ್ಮೇಲೆ ಅದನ್ನು ವಾಕ್ಯದಲ್ಲಿ ಹಾಕಿ ಟ್ರೈ ಮಾಡ್ಬೇಕು. ಈಗ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕಾಲದೊಂದಷ್ಟು ಸ್ಟ್ರಕ್ಚರ್ ಬಂತು. ಈಗ ಬೇರೆ ಬೇರೆ ನೀವು ಇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಅವನಿಗೆ ಅವಳಿಗೆ ಅವಾಗ ಲಾಸ್ಟ್ ಎಂಡ್ ಅಲ್ಲಿ ಹೆಂಗೆ ಆಗುತ್ತೆ, ಕ್ರಿಯೆ ಪದಕ್ಕೆ ಹೆಂಗೆ ಆಡ್ ಆಗುತ್ತೆ, ಯಾನ ಬತ್ತೆ, ಆಳು ಬತ್ತಾಳು, ಆ ತರ ಆಗುತ್ತೆ. ಸೊ ಅದನ್ನು ಇಲ್ಲಿ ನಾವು ಇದು ಮಾಡ್ಕೊಳ್ಳೋದು ಸ್ವಲ್ಪ. ನನಗೇನು ಯಾನು, ಯಾನು ಪಾಠ ಮಲ್ತ್ ಇತ್ತೆ, ಯಾನು ಪಾಠ ಮಲ್ತ್ ಇತ್ತೆ. ಓಕೆ, ಇಲ್ಲಿ ಸಿಂಪಲ್ ಹಾಕ್ತೇನೆ, ಆಮೇಲೆ ಅದು ಕಂಟಿನ್ಯೂಸ್ ಹಾಕ್ತೇನೆ. ಓಕೆ, ಎರಡಕ್ಕಂಗೆ ಬರ್ಬೇಕು. ಯಾನು ಪಾಠ ಫಾಸ್ಟ್ ಟೆನ್ಸ್ ಕಂಟಿನ್ಯೂಸ್. ಮಲ್ತೊಂದು ಕಂಟಿನ್ಯೂಸ್ ಗೆ ಒಂದು ಆಡ್ ಆಗ್ತದೆ. ಮಲ್ತೊಂದು, ಯಾನ ಪಾಠ ಮಲ್ತೊಂದು ಇತ್ತೆ. ಓಕೆ, ಮಲ್ತೆ ಎರಡು ಒಂದೇ, ಅದೆಲ್ಲ ಎರಡಕ್ಕೆ ಅದಕ್ಕೆ ಹೋಗುತ್ತೆ. ಮಾಡಿದ್ದೆ ಅಂತ ಹೇಳ್ತಾವಲ್ವಾ, ಅದು ಒಂದೇ. ನಾನು ಮಾಡಿದೆ ಅಂತ ಒಂದೇ, ಎರಡು ಒಂದೇ ಅಲ್ಲ. ನಾವು ಯಾವ ತರ ಯೂಸ್ ಮಾಡ್ತೇವೆ, ಡಿಟೈಲ್ ಆಗಿ ಹೇಳ್ಬೇಕಿದ್ರೆ ಆ ತರ. ಮಾಡಿದೆ ಅಂದ್ರೆ ಅದು ಅರ್ಥನೇ, ಅರ್ಥ ಅದೇ ಬರುತ್ತೆ. ಓಕೆ, ಯಾನ ಪಾಠ ಮಲ್ತು. ಈಗ ವರ್ತಮಾನಕ್ಕೆ ಮಲ್ಪುವೆ, ಮಲ್ಪುವೆ, ಯಾನ ಇತ್ತನ. ನೆಕ್ಸ್ಟ್ ಪಾಠ ಮಲ್ಪುವೆ, ಅದು ವರ್ತಮಾನಕ್ಕೆ ಭವಿಷ್ಯಕ್ಕೆ ಒಂದೇ ಸರಿ ಬರುತ್ತೆ. ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಒಟ್ಟಿಗೆ ಹೇಳಿ ಅದು ನೀವು ಹೇಳಿ. ಯಾನ ಪಾಠ ಮಲ್ತಂದುಳ್ಳೆ, ರಿಪೀಟ್ ಮಾಡ್ಬೇಕು ಆದಷ್ಟು. ಓಕೆ, ಭವಿಷ್ಯಕ್ಕೆ ಹೆಂಗೆ ಆಗುತ್ತೆ? ಯಾನ ಪಾಠ ಮಲ್ಪುವೆ. ರಿಪೀಟ್ ಮಾಡಿ, ನಾನು ಹೇಳ್ದಾಗಿ ರಿಪೀಟ್ ಮಾಡಿ. ಯಾನ ಪಾಠ ಮಲ್ಪುವೆ. ಓಕೆ, ಯಾನ ಪಾಠ ಮಲ್ಪುವೆ ಹೇಳಿ. ಕಂಟಿನ್ಯೂಸ್ಗೆ ಯಾನ ಪಾಠ ಮಲ್ತೊಂದು ಇಪ್ಪುವೆ. ಓಕೆ, ಯಾನ ಪಾಠ ಮಲ್ತೊಂದು ಇಪ್ಪುವೆ. ಈರು ಎಲ್ಲ ಬಂದಾಗ ಯಾನ ಪಾಠ ಮಲ್ತೊಂದು ಇಪ್ಪುವೆ. ಓಕೆ, ಅರ್ಥಂದೆ? ಯಾನ ಆಯ್ತು, ನೀರಿಗೆ ಹಾಕಿ. ಈರು ಕರೆಕ್ಟ್. ಈರು ಅಥವಾ ಈ, ಇದು ರೆಸ್ಪೆಕ್ಟೆಡ್, ಇದು ಸಿಂಗ್ಯುಲರ್. ಇದನ್ನೇ ಹಾಕೊಂಡ್ಬೇಕಾದ್ರೆ ಈರು ಪಾಠ ಭೂತಕ್ಕೆ ಮಲ್ತೊಂದು ಇತ್ತೆ, ಅದು ನನಗೆ ಹೇಳುವಂಥದ್ದು, ಇನ್ನೊಬ್ಬರಿಗೆ ಹೇಳುವ ಆ ತರ ಅಲ್ಲ. ಈಗ ಸಿಂಪಲ್ ಫಾಸ್ಟ್ ಹೇಳ್ತಿರೋದು. ಈರು ಪಾಠ
ಮಲ್ತಾರೆ ಮಲ್ತಾರೆ. ಹಾ ಈ ಮಲ್ತ. ಅಲ್ಲಿ ನೋಡಿ ಈರಿಗೆ ನೀವು ಬಹುವಚನ ಕೊಡ್ಬೇಕು. ಈರು ಪಾಠ ಮಲ್ತಾರೆ, ಈರು ಪಾಠ ಮಲ್ತಾತ್. ಮಲ್ತ ಅಂದ್ರೆ ಒಂದ್ಸಗಿ ಅನ್ರೆಸ್ಪೆಕ್ಟೆಡ್ ಆಗುತ್ತೆ, ರೆಸ್ಪೆಕ್ಟ್ ಇಲ್ಲ ಅಲ್ಲಿ. ಮಲ್ತಾರೆ, ಈರು ಪಾಠ ಮಲ್ತಾರೆ. ಹಾ ಅಲ್ಲ ಮಾಡಿದರು, ನಿನ್ನೆ ಅವರು ಪಾಠ ಮಾಡಿದ್ರು ಅಂತ ಸಿಂಪಲ್ ಆಗಿ ಹೇಳ್ತಾರಲ್ಲ ಅದು. ಮಾಡುತ್ತಾ ಇದ್ದರು ಈರು ಪಾಠ ಮಲ್ತೊಂದು. ಹಾ ಕರೆಕ್ಟ್. ಇತ್ತಾರೆ, ಇತ್ತೆರತ್ತೆ ಇತ್ತಾರೆ. ಇತ್ತೆರು ಯಾವಾಗ ಬರುತ್ತಂದ್ರೆ ಅದು ಗ್ರೂಪ್ಗೆ ಇರುವಾಗ. ಅವರು ಅವರು ಈಗ ಇದಲ್ಲ ಇಲ್ಲಿ ಬರ್ತದೆ, ಮತ್ತೊಂದು ಇದ್ರದ್ದು ಬಹುವಚನ ಬರುತ್ತಲ್ಲ. ಅವರು ಪಾಠ ಮಾಡ್ತಾ ಇದ್ದರು, ಅಗ್ಗಲ ಪಾಠ ಮತ್ತೊಂದು ಇತ್ತೇರು ಅಂಚೆ ಬರ್ಬೋದು. ಯಾಕೆ ಲೇಟು? ಓಕೆ, ಆರ ಪಾಠ ಮಲ್ತೊಂದು ಇತ್ತೇರು. ವರ್ತಮಾನಕ್ಕೆ ತೆಗಿರಿ. ಹಾ ಹಾ ಈರು ಪಾಠ. ಹಾ ಕರೆಕ್ಟ್. ಈರು ಪಾಠ ಮಲ್ತೊಂದು ಉಳ್ಳಾರೆ ಅಥವಾ ಈ ಪಾಠ ಮಲ್ತೊಂದು ಉಲ್ಲ. ಅರ್ಥ ಆಯ್ತಾ? ಉಲ್ಲ ಅಂದ್ರೆ ಸಿಂಗ್ಯುಲರ್. ಹಾ ಈ ಆ ಎಲ್ಲ ಬರುತ್ತಲ್ಲ ಲಾಸ್ಟ್ಗೆ, ಅದು ಬಹುವಚನಕ್ಕೆ ನಾವು ಆಡ್ ಮಾಡಿ. ಅದು ಕಂಟಿನ್ಯೂಸ್ಗೆ ಈರು ಪಾಠ ಮಲ್ತೊಂದು ಉಳ್ಳಾರು. ಇಪ್ಪು ವರ್ತಮಾನ ಕಂಟಿನ್ಯೂಸ್. ಹಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರೋದು. ಹಾ ಈರು ಪಾಠ ಮಲ್ತೊಂದು ಉಳ್ಳಾರು. ಹಾ ಈ ಪಾಠ ಮಲ್ತೊಂದು ಉಲ್ಲ ಏಕವಚನ ಆಗುತ್ತೆ. ಅರ್ಥ ಆಗ್ತದ್ಯಾ? ಈಗ ಭವಿಷ್ಯಕ್ಕೆ ಹಾಕಿ. ಈರು ಪಾಠ ಮಲ್ತೊಂದು ಇಪ್ಪುವರ ಕಂಟಿನ್ಯೂಸ್ ಆಯ್ತು. ಕರೆಕ್ಟ್, ಕಂಟಿನ್ಯೂಸ್ ಕರೆಕ್ಟ್. ನೀವು ಮಲ್ಪುವರ್ ಮಲ್ಪುವರ್ ಮಲ್ಪುವರ್. ಯಾಕಂದ್ರೆ ಆ ಕ್ರಿಯಾಪದದ ಎಂಡಿಂಗ್ ಅಲ್ಲೇ ಟ್ವಿಸ್ಟ್ ಕೊಡ್ಬೇಕು. ಈರು ಪಾಠ ಮಲ್ಪುವರ್. ಕಂಟಿನ್ಯೂಸ್ಗೆ ಮಲ್ತೊಂದು ಇಪ್ಪುವರ್. ಈರು ಪಾಠ ಮಲ್ತೊಂದು ಇಪ್ಪುವರ್. ಈರು ಪಾಠ ಈ ಏಕವಚನದಲ್ಲಿ. ಹಾ ಈ ಪಾಠ ಮಲ್ಪುವ. ಕಂಟಿನ್ಯೂಸ್ಗೆ ಮಲ್ತೊಂದು ಇಪ್ಪ. ಈ ಪಾಠ ಮಲ್ತೊಂದು ಇಪ್ಪ. ಓಕೆ. ಓಕೆ, ಈಗ ಇದಕ್ಕೆಂದು ಹಾಕಿ ನೀವು ಹೇಳಿ. ಇದು 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 ಈ ಮೂರನ್ನು ನೀವು ಹೇಳ್ಬೇಕು ಒಬ್ರು. ಟ್ರೈ ಮಾಡೋಣ ಈಗ. ಹಾ ಅವನಿಗೆ ಅವನು ಅಥವಾ ಅವನು ತಗೊಳ್ಳಿ. ಅವನು ಅಂದ್ರೆ ಆಯೆ. ಕರೆಕ್ಟ್. ಆಯೆ ಒನಸ್ ತಗೊಳ್ತೀರಾ? ಹಾ ಒನಸ್ ಮಲ್ತ್ ಆಯೆ ಮನಸ್ಸು ಮಲ್ತೊಂದು ಇತ್ತೆ. ಕರೆಕ್ಟ್. ಹೌದು, ಮಲ್ತೊಂದು ಇತ್ತೆ ಕಂಟಿನ್ಯೂಸ್. ಸಿಂಪಲ್ ಫಾಸ್ಟ್ ಮಲ್ತೆ. ಆಯೆ ಒನಸ್ ಮಲ್ತೆ ಒಟ್ಟಿಗೆ ಹೇಳಿ. ಯಾಕಂದ್ರೆ ಆಯೆ ಹಾ ಮಲ್ತೆ ಮಲ್ತೆ ಇತ್ತಲ್ಲ ಮಲ್ತೆ. ಸಿಂಪಲ್ ಅದು ಮಲ್ತೆ. ಓಕೆ ಗ್ರೇಟ್. ಈಗ ಇದಕ್ಕೆ ಹಾಕಿ, ವರ್ತಮಾನಕ್ಕೆ ಹಾಕಿ. ಆಯೆ ಒನಸ್ ಮಲ್ತೊಂದು ಇತ್ತೆ ಫಾಸ್ಟ್ ಟೆನ್ಸ್ ಆಯ್ತು, ಫಾಸ್ಟ್ ಕಂಟಿನ್ಯೂಸ್ ಆಯ್ತು. ಇತ್ತೆ ಉಲ್ಲೆ. ಆಯೆ ಮಲ್ತೊಂದು ಉಲ್ಲೆ. ಮಲ್ತೊಂದು ಉಲ್ಲೆ ಅಂದ್ರೆ ಸಿಂಪಲ್ ಕಂಟಿನ್ಯೂಸ್, ಮಾಡ್ತಾ ಇದ್ದಾನೆ ಅಂತ. ಆಯೆ ಒನಸ್ ಮಲ್ಪೆ ಆತರ.
ಅದು ಭವಿಷ್ಯದಲ್ಲಿ ಹಂಗೆ ಆಗುತ್ತೆ. ಐ ಒನಸ್ ಮಲ್ಪೆ ಇಲ್ಲ ಮಲ್ಪೆ. ಫ್ಯೂಚರ್ ಕಂಟಿನ್ಯೂಸ್ ಮಾಡಿ ಇದನ್ನೇ ಐ ಒನಸ್ ಮಲ್ಪೆ. ಹಾ ಇಪ್ಪೆ ಕರೆಕ್ಟ್. ಐ ಒನಸ್ ಮಲ್ತೊಂದು ಇಪ್ಪೆ ಕಂಟಿನ್ಯೂಸ್. ಐ ಒನಸ್ ಮಲ್ಪೆ ಅದು ಸಿಂಪಲ್. ಐ ಒನಸ್ ಮಲ್ಪೆ. ಓಕೆ. ಅವಳು ಯಾಕೆ ಯಾರಾದ್ರು ಅವಳು ಮಲ್ತಾಳು ಸ್ತ್ರೀಲಿಂಗ ಅದಲ್ಲ ಲು ಅಂತ ಆಡಾಗುತ್ತೆ. ಅವಳು ಒನಸ್ ಮಲ್ತಾಳು. ಆಳು ಒನಸೆ ಮಲ್ತೊಂದು ಇತ್ತಾಳು ಅಷ್ಟು. ಆಳು ವರ್ತಮಾನ ಆಳು ಒನಸು ಮಲ್ತೊಂದು ಉಳ್ಳಾಳು ಅಂದ್ರೆ ಸಿಂಪಲ್ ಕಂಟಿನ್ಯೂಸ್. ಆಳು ಒನಸು ಮಲ್ತೊಂದು ಇಪ್ಪಾಳು ಅದು ಯಾವುದು ಸಿಂಪಲ್ ಭವಿಷ್ಯದ್ದು ಭವಿಷ್ಯ ಕಂಟಿನ್ಯೂಸ್. ಸಿಂಪಲ್ ಹಾಕಿ ಅದಕ್ಕೆ ಮಲ್ಪುವಳು ಆಳು ಒನಸು ಮಲ್ಪುವಳು. ಈಗ ಆಳು ಒನಸು ಮಲ್ತಳು ಆಳು ಒನಸು ಮಲ್ತಳು ಮಲ್ಪುವಳು ಫ್ಯೂಚರ್ ಅಲ್ಲೂ ಮಲ್ಪುವಳು ಆಗುತ್ತೆ. ಓಕೆ. ಕಂಟಿನ್ಯೂಸ್ ಅಲ್ಲಿ ಮಲ್ತೊಂದು ಇತ್ತಳು ಆಳು ಒನಸು ಮಲ್ತೊಂದು ಇತ್ತಳು ಆಳು ಮನಸ್ಸು ಮಲ್ತೊಂದು ಉಳ್ಳಾಳು ಇಪ್ಪಳು ಆಳು ಮನಸ್ಸು ಮಲ್ತೊಂದು ಇಪ್ಪಳು. ಓಕೆ. ನೀವು ಲಾಸ್ಟ್ ಬೆಂಚ್ ಅವನು ಇವನಿಗೆ ಹಾಕಿ ಯಾವ್ದಾದ್ರು ಒಂದು. ಅವನಿಗೆಂತ ಇಂಬೆ ಅಂದ್ರೆ ಇವನು ಅವನು ಆಯ್ ಆಯ್ತಾ. ಇಂಬೆ 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 ಅಂದ್ರೆ ಇವನು. ಆಯ್ ಅಂದ್ರೆ ಅವನು. ಇದು ಹಾಕಿ ಇದು ಈ ನಪುಂಸಕಲಿಂಗ ಹಾಕಿ ಅವು ಅಥವಾ ಇವು. ಅದು ಅಲ್ಲ ಅವು 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 ಒನಸು ಮಲ್ತ ಪಾಸ್ಟ್ ಟೆನ್ಸ್. ಅವು ಒನಸು ಮಲ್ತ ಅವು ಒನಸು ಮಲ್ತ. ಅವು ಒನಸು ಮಲ್ತೊಂದು ಇತ್ತ ಇತ್ತ ಏನ ಕನ್ನಡದಲ್ಲಿ ಹೆಂಗಾಗುತ್ತದ ಮಾಡ್ತಾ ಇತ್ತು. ಈಗ ಸಿಂಪಲ್ ವರ್ತಮಾನಕ್ಕೆ ಹಾಕಿ ಅವು ಮಲ್ತೊಂದು ಉಲ್ಲ ಮಲ್ಪುವ ಮಲ್ತೊಂದುಲ್ಲ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಮಂತೊಂದು ಉಂಡು ಮಾಡುತ್ತಿದ್ದೆ ಅಂದು. ಪ್ರೆಸೆಂಟ್ ಸಿಂಗಲ್ ಅವು ಮಲ್ತೊಂದು ಕನ್ನಡದಲ್ಲಿ ಹೆಂಗೆ ಆಗುತ್ತದೆ ಮಾಡುತ್ತಿದೆ. ಮಂತೊಂದು ಉಂಡು ಮಲ್ತೊಂದು ಉಂಡು ಅಥವಾ ಮಲ್ತೊಂದು ಉಲ್ಲ. ನಾರ್ಮಲ್ ಆಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಫಾಸ್ಟ್ ಫ್ಯೂಚರ್ ಟೆನ್ಸ್ ಒಂದೇ ತರ ಇರುತ್ತೆ ಕನ್ನಡದಲ್ಲಿ. ಹಂಗೆ ಅಲ್ಲಿ ನೀವು ಒತ್ತು ಕೊಡಬೇಕು ಮತ್ತೆ ಕಂಟಿನ್ಯೂಸ್ಗೆ ಸ್ವಲ್ಪ ಒತ್ತು ಕೊಡ್ಲಿಕ್ಕೆ ಆಗುತ್ತೆ. ಡಿಫ್ರೆನ್ಸ್ ಬರುತ್ತೆ. ನಾನು ಊಟ ಮಾಡುತ್ತೇನೆ ಅದು ಇದಕ್ಕೆ ಪ್ರೆಸೆಂಟಿಗೂ ಆಗುತ್ತೆ ಫ್ಯೂಚರ್ಗೂ ಆಗುತ್ತೆ. ಅದೇ ತರ ತಿಳುವಳಿಕೆ ಕೂಡ ಇದೆ. ನಿಮ್ಮ ಮೈಕ್ ಮ್ಯೂಟ್ ಮಾಡಿ ಆನ್ಲೈನ್ ಅವರು. ಓಕೆ. ಒಬ್ರು ಇರೋದು ಮಣಿಕಂಠ ಏನು ಇಬ್ರು ಇದ್ರು. ಓಕೆ ನೆಕ್ಸ್ಟ್
ಮಲ್ಪುವ. ಅವು ಒಣಸು ಮಲ್ಪುವ, ಅವುಗಳು ಊಟ ಮಾಡುತ್ತವೆ ಅಂತ. ಹಾ, ಅವು ಮಾತಾಡ್ ಮಾಡ್ಬೇಕು. ಹಾ, ಮಲ್ತೊಂದು ಇಪ್ಪುವ. ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಓಕೆ, ಈಗ ಏನಾಯ್ತು ನೆಕ್ಸ್ಟ್? ಹಾ, ಇದೊಂದು ಹಾಕಿ, ನಿದ್ರೆಗೆ ಅನ್ನೋದು ಹಾಕಿ. ಅದಾದ್ರೆ ಈಗ ಒಬ್ಬೊಬ್ಬರು ಒಂದೊಂದು ಸೆಂಟೆನ್ಸ್ ಮಾಡ್ಬೇಕು. ಯಾವ್ದನ್ನು ತಗೊಳ್ಳಿ, ಇಲ್ಲಿಂದ ತಗೊಳ್ಳಿ, ಅಲ್ಲಿಂದ ತಗೊಳ್ಳಿ, ಇಲ್ಲಂತ ತಗೊಳ್ಳಿ, ಒಂದು ಸೆಂಟೆನ್ಸ್ ಮಾಡಿ. ನಿಮ್ಗೆ ಹಾ, ಕೋಡೆ. ಹಾ, ಕನ್ನಡದಲ್ಲಿ ಏನದು? ಹ ನಿನ್ನೆ ಅಲ್ಲ, ಇದು ನಿಮ್ದು ವರ್ಡ್ ಏನು? ಅಲ್ಲಲ್ಲ, ಇದೇ ನಿಮ್ದು ವರ್ಡ್ ಅಲ್ಲ. ಅಲ್ಲ, ಯಾವ್ದಾಗುತ್ತೆ? ಕುಳಿತುಕೊಳ್ಳುದಾ, ಸಿಟ್ಟಿಂಗಾ ಹೇಳ್ತಿರೋದು? ಹಾ, ಕುಲ್ಲು ಅಂತ ಹೇಳ್ತಾರೆ. ಸಾರಿ, ಕುಲ್ಲುನ ಅಂಚೆ ಕುಲ್ಲು. ಓಕೆ. ಇಂಬಿಯೆ ಕೋಡೆ ನಿನ್ನೆ ಕುಲ್ಲು ದೇ ಸಿಂಪಲ್. ಅದು ಕಂಟಿನ್ಯೂಸ್ ಮಾಡುವಾಗ ಫಾಸ್ಟ್ ಕಂಟಿನ್ಯೂಸ್ ಮಾಡಿ. ಇಂಬಿಯೆ ಕೋಡೆ ಕುಲ್ಲೊಂದು ಇತ್ತೆ. ಇತ್ತೆ ಉಳ್ಳ ಇಪ್ಪೆ. ಅದೊಂದು ಜಾಸ್ತಿ ಯೂಸ್ ಆಗುತ್ತೆ, ಎಲ್ಲದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ. ಮಲ್ತೊಂದುಲ್ಲೆ, ಮಲ್ತೊಂದು ಇತ್ತೆ, ಮಲ್ತೊಂದು ಇಪ್ಪುವೆ. ಇತ್ತೆ, ಉಲ್ಲೆ, ಇಪ್ಪುವೆ, ಅದು ಜಾಸ್ತಿ ಯೂಸ್ ಆಗುತ್ತೆ. ವರ್ಡ್ಗೆ ಅದನ್ನ ಅಟ್ಯಾಚ್ ಮಾಡಿದ್ರೆ ಒಂಥರ ಶೇಪ್ ಬರುತ್ತೆ ಅದಕ್ಕೆ. ಓಕೆ, ಬೇರೆ ಅದರಲ್ಲಿ ಟಪ 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 ಹೇಳಿ. ಅಲ್ಲಿ ಬೇಡ, ಇಲ್ಲೇ ನೋಡ್ಕೊಂಡು ಇದನ್ನ ಹೇಳ್ಕೊಂಡು ಬೇರೆ ಹಾಕಿದೆ. ಇಲ್ಲಿ ಬರುವಾಗ ಇಲ್ಲಿ ನಿಮಗೆ ಸ್ಪ್ಲಿಟ್ ಆಗುತ್ತೆ ಸೆಂಟೆನ್ಸ್. ಮಿನಿಮಮ್ 6 ಸೆಂಟೆನ್ಸ್ ಆಗಿ. ಇಣಿಯ ಇಣಿ ಇಂಬೆ ಇಂಬೆ ಇಣಿ ಕುಲ್ಲೊಂದುಲ್ಲೆ. ಏನಾಯ್ತು? ಇವತ್ತು ಇವನು ಕೂತ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಇಂಬಿಯನ ಅಲ್ಲ, ಇಂಬಿಯನ ಅಂದ್ರೆ ಇವನ್ ಅಂತ ಆಗುತ್ತೆ. ಇಂಬಿ ಓಕಾ? ನೀವ್ ಹೇಳಿ. ಆಯೆ ಪಾಸ್ಟ್ ಕಂಟಿನ್ಯೂಸ್, ಕರೆಕ್ಟ್. ಆಯೆ ಪಾಠ ಮಲ್ತೊಂದು ಇಪ್ಪೆ, ಫ್ಯೂಚರ್ ಕಂಟಿನ್ಯೂಸ್. ಅದು ಕಂಟಿನ್ಯೂಸ್ ಬರುತ್ತೆ. ಆಯೆ ಪಾಠ ಮಲ್ತೆ. ಮಾಡಿದ. ಅದು ವರ್ತಮಾನಕ್ಕೆ ಮಾಡಿ, ವರ್ತಮಾನ ಫ್ಯೂಚರ್. ಮಲ್ಪುವೆ. ಮಲ್ತೊಂದುಲ್ಲ ಅಂದ್ರೆ ಕಂಟಿನ್ಯೂಸ್ ಫ್ಯೂಚರ್ ಐತೆ. ಮಲ್ಪುವೆ, ಆಯೆ ಪಾಠ ಮಲ್ಪುವೆ. ಮಲ್ತೆ. ಮಲ್ಪೆನೆ ಪಾಠ ಮಲ್ಪೆ.
ನೆಕ್ಸ್ಟ್ ಯಾನು ಒಣಸು ಮಲ್ತೆ ಯಾನು ಒಣಸು ಹಾ ಮಲ್ತೊಂದಿತ್ತೆ ಹಾ ಆಮೇಲೆ ಯಾನು ಒಣಸು ಮಲ್ತೊಂದುಲ್ಲೆ ಓಕೆ ಯಾನು ಒಣಸು ಮಲ್ಪೆ ಎರಡು ಹಾ ಬೇರೆ ಹಾ ಎಂಕೊಂಜಿ ಮಸಾಲ ಕೊರ್ಲೆ ಯಾವ ಕಾಲ ಬರುತ್ತದೆ ಇದು ನಿಮ್ಗೆ ಅಲ್ಲಿ ಸಿಂಪಲ್ ಕಂಟ್ರಿ ಪ್ರೆಸೆಂಟ್ ಆಗುತ್ತೆ ಅದು ಇಂಕ ಏನು ಬೇರೆ ಬೇರೆ ಕಾಲಕ್ಕೆ ಹೆಂಗೆ ಹಾಕ್ತೀರಾ ಅದನ್ನೆಲ್ಲ ಕೊರ್ತೆ ಎಂಕೊಂಜಿ ಮಸಾಲ ದೋಸೆ ಕೊರ್ತೆ ಹಾ ಅದನ್ನ ಹಾ ಎಂಕೊಂಜಿ ದೋಸೆ ಮಸಾಲ ದೋಸೆ ಕೊರೊಂದುಲ್ಲೆ ಕೊರೊಂದು ಇತ್ತೆ ಉಳ್ಳ ಫಾಸ್ಟ್ ಕಂಟಿನ್ಯೂಸ್ ಗೆ ಕೊರೊಂದು ಇತ್ತೆ ಹಾ ಕೊರೊಂದು ಉಳ್ಳೆ ಉಳ್ಳೆ ಹಣ್ಣದ ಒಂದು ಏನು ಬಂತಲ್ಲಿ ನೋಡಿ ಸಿಂಪಲ್ ಕಂಟಿನ್ಯೂಸ್ ಬಂತು ಅದನ್ನು ಫ್ಯೂಚರ್ಗೆ ಹಾಕಿ ಹಾ ಕೊರೊಂದು ಇಪ್ಪೆ ಅದು ಕಂಟಿನ್ಯೂಸ್ ಎಂಕೊಂಜಿ ಮಸಾಲ ದೋಸೆ ಕೊರ್ಪೆ ಟೆನ್ಷನ್ ಆಗುತ್ತೆ ಅಲ್ಲ ಅದನ್ನು ನಾವು ತರ ಮಾಡ್ಬೇಕು ಅವರು ಫ್ಯೂಚರ್ ವ್ಯೂ ಅಲ್ಲಿ ಪ್ರೆಸೆಂಟ್ ವ್ಯೂ ಅಲ್ಲಿ ಹೇಳಿದ್ದಾರೆ ಅದನ್ನು ಈ ತರ ಕನ್ವರ್ಟ್ ಮಾಡ್ಬೇಕು ಬುಕ್ಕ ಬೇತೆ ಹಾ ಹಾ ಒಂದು ನಿಮಿಷ ಹೋಗುದಲ್ಲ ಹೋಗುದಕ್ಕೆ ಪೋ ಅಂತ ಯೂಸ್ ಆಗುತ್ತೆ ಪೋ ಅಂದ್ರೆ ಹೋಗು ಹೋಗು ಅಂತ ಪೋ ಅಂದ್ರೆ ಹೋಗು ಅಂತ ಓಕೆ ಈಗ ಹಾಕಿ ಯಾನು ಕುಡ್ಲಗ್ ಮತ್ತೆ ಇದು ಯಾವುದು ಸಿಂಪಲ್ ಫಾಸ್ಟ್ ಪೋತೆ ಯಾನು ಕುಡ್ಲಗ್ ಪೋತೆ ಯಾನು ಕುಡ್ಲಗ್ ನಾನು ಹೇಳ್ದಾಗ ಒಂದ್ಸಲ ರಿಪೀಟ್ ಮಾಡ್ಬೇಕಾಯ್ತು ಯಾನು ಕುಡ್ಲಗ್ ಪೋತೆ ಹಾ ಅದಕ್ಕ ಪೋವಂದಿತ್ತೆ ಯಾನು ಕುಡ್ಲಗ್ ಪೋವಂದಿತ್ತೆ ನಾನು ಕುಡ್ಲಕ್ಕೆ ಹೋಗ್ತಾ ಇದ್ದೆ ಪೋವಂದಿತ್ತೆ ಪೋವೊಂದು ಇತ್ತೆ ಹೋಗ್ತಾ ಇದ್ದೆ ಹಾ ಅದು ಫ್ಯೂಚರ್ ಹಾ ಅದು ಸಿಂಪಲ್ ಪ್ರೆಸೆಂಟ್ ಹೆಂಗೆ ಹೇಗೆ ಯಾನು ಕುಡ್ಲಗ್ ಹಾ ಒಂದು ಇಲ್ಲ ಇವಾಗ ಹೋಗ್ತಾ ಇದ್ದೇನೆ ಒಂದು ಇಪ್ಪೆ ಹಾ ಫ್ಯೂಚರ್ ನನ್ಗೆ ಕಾಲ್ ಮಾಡಬೇಡ ಹೆಂಗೆ ಕಾಲ್ ಮಾಡಬೇಡ ನಾನು ಹೋಗ್ತಾ ಇರ್ತೇನಂತೆ ಗಾಡಿಯಲ್ಲಿ ಹೋಗ್ತಾ ಇರುತ್ತೇನಂತ ಬರುತ್ತಲ್ಲ ನಂಗೆ ರಿಸೀವ್ ಮಾಡಕ್ ಆಗಲ್ಲ ಹೆಂಗೆ ಫೋನ್ ರಿಸೀವ್ ಅಂತ ಹಾಕಿದಿ ಯಾನು ಗಾಡಿ ಒಂದು ಇಪ್ಪೆ ಆತರ ಆಮೇಲೆ ಅದು ಮಾತಾಡಿ ಮಾತಾಡಿ ಬರ್ಬೇಕು ಅದು ಇದು ಸೆಂಟೆನ್ಸ್ ನೀವೊಂದು ಎರಡು ಕ್ರಿಯೇಟ್ ಮಾಡಿ ಯಾವ್ದಾದ್ರು ವರ್ಡ್ ಕೊಡಿ ಕುಡಿಯುವುದಲ್ಲ ಹಾ ಪರ್ಪುಣ ಕುಡಿಯುವುದಕ್ಕೆ ಕುಡಿಯುವುದು ಪರ್ಪುಣ ಏನ್ ಪರ್ಪುಣ ಅಂತ ನೀವು ಡಿಸೈಡ್ ಮಾಡ್ಬೇಕು ಏನ್ ಕುಡಿತೀರಂತ ಯಾನು ಚಾ ಎಲ್ಲಿಗೆ ಹಾಕಿ
ಬಲೆ ಚಾಬಾರ್ಕ ನಾಟಕ ಆಯ್ತು, ನಾಟಕ ತಂಡ ಅದು. ಯಾನ್ ಚಾಪರ್ತೆ. ಹಾ, ಪರ್ತೊಂದು ಪರೊಂದು ಪರೊಂದು ಇತ್ತೆ. ಯಾವುದು ಅಲ್ಲ, ನೀವು ಡಿಸೈಡ್ ಮಾಡ್ಬೇಕು. ನೀವು ಇದು ಮಾಡುವಾಗ ಫಾಸ್ಟ್ ಕಂಪ್ಲೀಟ್ ಮಾಡಿ, ಆಮೇಲೆ ವರ್ತಮಾನ ಮತ್ತೆ ಫ್ಯೂಚರ್ಗೆ ಬನ್ನಿ. ಹಾ ಹಾ ಹಾ, ಅದು ಕರೆಕ್ಟ್. ಯಾಂಚಾ ಪರ್ತೆ, ಯಾಂಚಾ ಪರ್ಪೆ, ಯಾಂಚಾ ಪರ್ಪೆ ಎರಡ್ಲ ಒಂದೇ. ಆ ಥರನೂ ಆಗುತ್ತೆ. ಸಿಂಪಲ್ ಇದು ಮಾಡಿ ಆಮೇಲೆ ಕಂಟಿನ್ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಇದು ವರ್ಡ್ ಕೂಡ ನಾವು ಕವರ್ ಮಾಡಬೇಕು. ಇವಾಗ ಜಾಸ್ತಿ ಶಬ್ದ ಇದೆಲ್ಲ ಅರ್ಥ ಆಗುತ್ತೆ. ಈಗ ಕುಡಿಯುವುದಂತ ಗೊತ್ತಾಗುತ್ತಲ್ಲ, ಪರ್ಪುಣ ಅಂತ. ಆಮೇಲೆ ಏನು ವರ್ಡ್? ಈಗ ನಾನು ನೀನು ಜಾಸ್ತಿ ಯೂಸ್ ಮಾಡಬೇಡಿ, ಅವನು ಅವಳು ಯೂಸ್ ಮಾಡಿ ಜಾಸ್ತಿ. ಸ್ತ್ರೀಲಿಂಗ ಯೂಸ್ ಮಾಡಿ, ಆವಾಗ ಸ್ವಲ್ಪ ಟೆಸ್ಟ್ ಬರುತ್ತೆ. ಆಳು 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 ಪಾಠ ಬೇಡ, ಪಾಠ ಬೇಡ, ಇದು ಬೇಡ, ಇದು ಪಾಠ ಮಾಡಿ ಸಾಕೀಗ. ಹಾ, ಅಟೀಲ್. ಅಡುಗೆ ಅಂದ್ರೆ ಅಟೀಲ್, ಅಟೀಲ್ ಅಡುಗೆಗೆ. ಆಳು ಅಟೀಲ್ ಮಲ್ತೊಂದು ಉಳ್ಳಲು, ಪ್ರೆಸೆಂಟ್ ಕಂಟಿನ್ಯೂಸ್. ಹಾ, ಇತ್ತಳು. ಆಳು ಅಟೀಲ್ ಮಲ್ತೊಂದು ಇತ್ತಳು, ಅದು ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್. ಹಾ, ಫಾಸ್ಟ್ ಸಿಂಪಲ್. ಆಳು ಅಟೀಲ್ ಮಲ್ತಳು, ಆಳು ಅಟೀಲ್ ಮಲ್ತೊಂದು ಉಳ್ಳಲು, ಪ್ರೆಸೆಂಟ್ ಕಂಟಿನ್ಯೂಸ್. ಆಳು ಅಟೀಲ್ ಮಲ್ಪಳು, ಸಿಂಪಲ್ ಇದು. ಹಾ, ಆಳು ಅಟೀಲ್ ಮಲ್ತೊಂದು ಇಪ್ಪಳು, ಅವಳು ಯಾವುದು? ಒಂದು ಈಗ ನಾನು ಫಸ್ಟ್ ಪರ್ಸನ್, ಈಗ ನಾನು ಹೇಳ ಇತ್ತೆ ಉಳ್ಳೆ ಇತ್ತಾಳೆ, ಇಪ್ಪುವೆ ಇಪ್ಪುವೆ. ಅದ್ರಲ್ಲಿ ಈಗ ಅವಳಿಗೆ ಇದು ಉಳ್ಳೆ ಉಳ್ಳಾಳು, ಉಳ್ಳಾಳು ಇತ್ತಾಳು ಇಪ್ಪುವಳು. ಆಯ್ ಇತ್ತೆ, ಆಯ್ ಇತ್ತೆ, ಆಯ್ ಉಳ್ಳೆ, ಉಳ್ಳೆ ಹಾಕೋಣ, ಐಪೆ. ಇದು ಸೇಮ್ ಬರುತ್ತೆ. ನಾನುಗೆ, ಅವನಿಗೆ. ಈಗ ಇದು ಇದು ಯೂಸ್ ಮಾಡಿ, ಅಕ್ಕಲು ಮುಕ್ಕಲು ಬಹುವಚನ. ಅವರು ಇವರು, ಅವರು ಇವರು. ಹಾ, ಹಗಲು ನಿದ್ರೆ ಮಲ್ತಿರು. ಹಗಲು ನಿದ್ರೆ ಮಲ್ತೊಂದು ಇತ್ತೆರು. ಹಾ, ರು ಆಡ್ ಮಾಡ್ಬೇಕು. ಅಕ್ಕಲು ಹಗಲು ನಿದ್ರೆ ಮಲ್ತೊಂದು ಉಳ್ಳೆರು. ಹಾ ಹಾ, ಹಗಲು ನಿದ್ರೆ ಮಲ್ಪುವೆರು. ಹಾ, ಹಗಲು ನಿದ್ರೆ ಮಲ್ತೊಂದು ಇಪ್ಪುವೆರು. ಓಕೆ, ಅಕ್ಕಲು. ಇವರಿಗೆ ಹಾ, ಯಾವ್ದೊಂದು ಹಾಕಿ.
ವರ್ಡ್ ಇಲ್ಲಲ್ಲ ಕ್ರಿಯಾಪದನ ಇಲ್ಲ, ಅದಕ್ಕೆ ರೆಡಿ ಮಾಡಿ ಬರ್ಬೇಕು. ಹೀಗೆ ಸಂಸ್ಕೃತ ಗೊತ್ತಲ್ಲ, ನಾನೊಂದಲ್ಲಿ ವರ್ಡ್ ಹಾಕಿದ್ದೇನೆ, ನಾನೊಂದು ಲಿಂಕ್ ಶೇರ್ ಮಾಡಿದ್ದೇನೆ. ಅಲ್ಲಿ ನಮ್ದು ಟೆಕ್ಸ್ಟ್ ಬುಕ್, ಈಗಿರೋ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಅದು ತುಳುವಲ್ಲಿದೆ. ಅದಕ್ಕೆ ಲಾಸ್ಟ್ ಕಾಲಮ್ ಅಲ್ಲಿ ಸಂಸ್ಕೃತದಲ್ಲಿ ರೆಡಿ ಮಾಡು. ಇವರು ಕೊಂಕಣಿಯಲ್ಲಿ ರೆಡಿ ಮಾಡ್ತಾರೆ, ನೀನು ಸಂಸ್ಕೃತದಲ್ಲಿ ರೆಡಿ ಮಾಡು. ಓಕೆ, ಅರ್ಥ ಆಯ್ತೆ? ಆಗುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಇದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡ್ಬೋದು. ತುಳುವಲ್ಲಿದೆ. ನೀವು ಮೊನ್ನೆ ಆನ್ಲೈನ್ ಅಟೆಂಡ್ ಆಗಿಲ್ಲಲ್ಲ? ಸಿಂಪಲ್ ಇದೆ, ಇದು ನಾರ್ಮಲ್, ಜಾಸ್ತಿ ಅದರನೇ ಇದೆ, ಸಿಂಪಲ್ ಅಲ್ಲಿ ಇದೆ. ಯಾಕಂದ್ರೆ ಪರ್ಫೆಕ್ಷನ್ ಬೇಡ ನನಗೆ. ಪರ್ಫೆಕ್ಷನ್ ನಾವು ಹೋದ್ರೆ ಅದು ಪ್ರೋಗ್ರೆಸ್ ಇರೋಲ್ಲ ಅದಕ್ಕೆ. ಎಲ್ಲಿ ಜರ್ಕ್ ಕೊಡಿದಲ್ಲಿ ನಾವು ಕ್ಲೀನ್ ಆಗಿ ಆಗ್ಬೇಕು. ಗೊತ್ತಾಗುತ್ತೆ, ನೆಕ್ಸ್ಟ್ಗೆ ಅದು ಅಡಾಪ್ಟ್ ಮಾಡ್ಕೋಬಹುದು. ಓಕೆ, ಆಮೇಲೆ ಇದರಲ್ಲಿ ಬೇರೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು? ಮಕ್ಕಳು ಮಕ್ಕಳು ಟೆನ್ಸ್ ಆಯ್ತು, ಟೆನ್ಸ್ ಆಯ್ತು. ಈಗ ಟೆನ್ಸ್ ಎಲ್ಲ ಪರ್ಫೆಕ್ಟ್ ಆಯ್ತಾ? ಗೊತ್ತಾಯ್ತಾ ಎಷ್ಟು ವರ್ಡ್ ಕ್ರಿಯೇಟ್ ಮಾಡ್ಬೋದು? ನಾನೊಂದು ಈಗ ಯಾವ್ದೊಂದು ಹೇಳ್ತೇನೆ. ಬೇರೆ ಮಕ್ಕಳು ಓಕೆ, ಇದು ಯಾವ ಟೆನ್ಷನ್ ಇದೆ? ಅವು ಮರಕ್ಕೆ ಬರ್ತೀಯ, ಹತ್ತುವುದಕ್ಕೆ ಮರ ಹತ್ತುವುದು, ಬರ್ತುನ. ಓಕೆ, ಬರ್ತುನ ಹತ್ತುವುದಕ್ಕೆ, ಬರ್ತುನ. ಅವು ಅಂದ್ರೆ ಅವುಗಳು ಮರಕ್ಕೆ ಹತ್ತಿದವು ಅಂತ. ಅವು ಮರವನ್ನು ಹತ್ತಿದವು, ಅವು ಮರಕ್ಕೆ ಬರ್ತೀಯ. ಅದನ್ನು ಬೇರೆ ಟೆನ್ಸ್ಗೆ ಹಾಕಿ. ಹತ್ತಿತ್ತು, ಹತ್ತಿದ್ದವು ಅಂತ ಹೇಳ್ಬೋದು. ಕಂಟಿನ್ಯೂಸ್ ಮಾಡಿ. ಇತ್ತ ಇತ್ತ ಅಂದ ಬರ್ತೊಂದು ಇತ್ತ. ಇತ್ತ ಹೇಳೋದಕ್ಕೆ ಇದು ಮತ್ತೊಬ್ಬರಿಗೆ ಅಥವಾ ನಪುಂಸಕಲಿಂಗ ಬರುತ್ತಲ್ಲ, ಇತ್ತ.
ಉಲ್ಲ ಅಂದ್ರೆ ನನ್ಗೆ ಆಗುತ್ತೆ. ಮತ್ತೊಂದು ಇತ್ತ, ಉಲ್ಲ, ಇಪ್ಪುವ. ಓಕೆ, ನಿಮ್ದು ಯಾವ್ದು ಟೆನ್ಸ್ ಯಾವ್ದು? ಪ್ರೆಸೆಂಟ್ ಕಂಟಿನ್ಯೂಸ್ ಇಂಕ. ಹಾ, ಮತ್ತೊಂದು ಉಲ್ಲ, ಅವು ಮರಕ್ಕೆ ಬರ್ತೊಂದುಲ್ಲ. ಕಂಟಿನ್ಯೂಸ್ಗೆ ಫ್ಯೂಚರ್ಗೆ ಹಾ, ಅವು ಮರಕ್ಕೆ ಬರ್ತೊಂದು ಇಪ್ಪುವ. ಅವು ಮರಕ್ಕೆ ಬರ್ತೊಂದು ಇಪ್ಪುವ. ಅವುಗಳು ಮರಕ್ಕೆ ಹತ್ತುತ್ತಾ ಇರುತ್ತವೆ. ಇದೆ ಇಪ್ಪುವ. ಇದು ಅಡಿಯುತ್ತಿದೆ. ಓಕೆ, ಇವಾಗ ಮ್ಯಾಕ್ಸಿಮಮ್ ವರ್ಬ್ ನಾವು ಕಲೆಕ್ಟ್ ಮಾಡುವ. ವರ್ಬ್, ಬೇಸಿಕ್ ವರ್ಬ್. ಯಾವ್ದೆಲ್ಲ ಇತ್ತು ಅದರಲ್ಲಿ? ರಿಪೀಟ್ ಮಾಡಿ. ಹಾ, ಒಂದು ನಿಮಿಷ, ಎಲ್ರಿಗೆ ಅರ್ಥ ಆಗ್ಬೇಕದು. ಕುಳಿತುಕೊಳ್ಳುವುದಾಗ ಯಾವ ಏನು? ಕುಳಿತುಕೊಳ್ಳುವುದು. ಕುಳಿತುಕೊಳ್ಳುವುದು ಕುಲ್ಲುನ. ಆಮೇಲೆ ನಿಲ್ಲುವುದು ಉಂತುನ. ಉಂತು ನ. ಆಮೇಲೆ ಜಿಗಿದು ಲಾಗಿನ. 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 ಅದು ಸ್ವಲ್ಪ ಟ್ವಿಸ್ಟ್ ಬರುತ್ತೆ. ಲಾಗಿನ ಅಂತ. ಬರ್ಪುಣ. ಬರ್ಪುಣ ಅಂದ್ರೆ ಬರುವುದು. ಬರ್ಪುಣ. ಆಮೇಲೆ ಹೋಗೋದಕ್ಕೆ ಓಪುಣ. ಓಪುಣ. ಆಮೇಲೆ ಕರೆಯುವುದು ಲೆಪ್ಪುಣ. ಕೇಳುವುದು ಕೇನುನ. ಕೇನುನ. ಆಮೇಲೆ ತಿನ್ಪುಣ. ತಿನ್ಪುಣ. ಆಮೇಲೆ ಕುಡಿಯುವುದು ಪರ್ಪುಣ. ಪರ್ಪುಣ. ಪುಣ ಅಂದ್ರೆ ಏನು? ಪುಣ ಅಂದ್ರೆ ಏನು? ತುಳುವಲ್ಲಿ ಪುಣ ಅಂದ್ರೆ ಏನು ಗೊತ್ತಾ? ಹೆಣಕ್ಕೆ ಪುಣ ಅಂತ ಹೇಳೋದು. ಇದಕ್ಕೆ ಲಿಂಕ್ ಮಾಡ್ತೀನಿ. ಉಂತುನ ನಿಲ್ಲುವುದು. ಅದಾದ್ಮೇಲೆ ಎಷ್ಟು ಬೇಗ ಲೆಕ್ಕ ಹಾಕಿ. ಜೆಪ್ಪುನ. ತಿಳಿಪುಣ. ಇದರಲ್ಲಿ ಬೇರೆ ಫೀಲಿಂಗ್ಸ್. ತಿಳಿಪುಣ. ಅಳುವುದಕ್ಕೆ ಅಂತ ಹೇಳುದು. ಬುಲ್ಪುಣ. ಅಳುವುದು ಬುಲ್ಪುಣ. ಕ್ರೈಯಿಂಗ್. ನೆಕ್ಸ್ಟ್ ಹೇಳುವುದು ಪನ್ಪುಣ. ಮೇಲಾಗಿ ಪನ್ಪುಣ ನೋಡ್ಕೊಳ್ತಿದ್ದೀರಾ? ಹೇಳುವುದು ಪನ್ಪುಣ. ಆಮೇಲೆ ಮಾತಾಡೋದಕ್ಕೆ ಅಂತ ಹೇಳೋದು ಪಾತೆರುಣ. ಇದು ಲಾಸ್ಟ್ ಇದೆಲ್ಲ ಇದು ವಿಶೇಷ ಅಂತ ಹೇಳ್ತಾರೆ. ಏನದ? ಈಗ ಮಾತು ಮತ್ತೆ ಮಾತಾಡುವುದು ಆತರ. ಇದು ನಾನ ಹೇಳ್ತಾ ಇಲ್ವಾ? ಪನ್ಪುಣ. ಓದು ಓದುನ. ಓದುನ. ನೀವು ವಾಕ್ಯಕ್ಕೆ ಮಾಡುವಾಗ ಇಷ್ಟು ಯೂಸ್ ಆಗುತ್ತೆ. ಕೇನು, ತಿನ್ನು, ಪರ್ಪುಣ, ಆಯೆ ಪರ್ಪೆ. ಬರೆಯುವುದು ಬರೆಪುಣ.
ಹ್ಮ್ ಕೇನುನ ಬಲಿಪುನ. ಓಡುವುದು ರನ್ನಿಂಗ್ ಬಲಿಪುನ. ನಡೆಯುವುದು ನಡಪುನ ನಡೆಪುಣತ್ತೆ ನಡಪುನ. ಕೊಡುವುದು ಕೊರ್ಪುನ. ಹೇಳಿ, ರಿಪೀಟ್ ಮಾಡ್ಬೇಕು. ಕೇಳುವಾಗೆ ಅಂತ ಬಾಯಲ್ಲಿ ಬರ್ಬೇಕು ಜಾಸ್ತಿ. ಕೊರ್ಪುನ ಕೊರ್ಪುನ. ತೆಗೆದುಕೊಳ್ಳುವುದು ದೆತ್ತೋನುನ. ಹೇಳಿ, ದೆತ್ತೋನುನ ದೆತೋನುನ. ಎಸೆಯುವುದು. ಒಂದು ನಿಮಿಷ, ನೀವು ಫಸ್ಟ್ ಹೋಗ್ಬೇಕು. ಅಲ್ಲ, ದೆತ್ತೋನನ್ನ ತೆಗೆದುಕೊಳ್ಳುವುದು. ಎಸೆಯುವುದು ದಕ್ಕುನ. ಎಸೆಯುವುದು ದಕ್ಕುನ ಥ್ರೋಯಿಂಗ್. ಆಮೇಲೆ ಏಳುವುದು ಏಳುವುದು ಲಕ್ಕುನ. ಲಕ್ಕುನ. ನೋಡುವುದು ತೂಪುನ. ಕಾಯುವುದು ಕಾಪುನ. ಕಾಯುವುದು ಅಂದ್ರೆ ಕಾಪು ಅಂತ. ಕಾಪುನ. ಕಾಪು ಅಂತ ಒಂದು ಊರಿದೆಲ್ಲ, ಊರಲ್ಲಿ ಅದು ಇದೆ ಮೀನಿಂಗ್. ಅದು ಅಲ್ಲಿ ಕಾಯ್ಲಿಕ್ಕೆ ಅಂತ ಇದಿರೋದಲ್ಲ. ಮಾಡೋದು ಮಲ್ಪುನ ಮಲ್ಪುನ. ಆಮೇಲೆ ಕಲಿಯುವುದು ಕಲ್ಪುನ. ಬರ್ಲಿ. ತೊಳೆಯುವುದು ತೊಳೆಯುವುದು ಲೆಕ್ಕುನ. ಇದೆಲ್ಲ ಸಿಕ್ಕು ನಿಮ್ಗೆ? ಯಾವಾಗ ಕಲ್ಸ ಆಡಿಯೋ ಇತ್ತ? ದೆಕ್ಕುನ. ಹಾಕೋದು ಪಾಡುಣ. ಅದರ ವಿರುದ್ಧ ಪದ ಪಾಡುಣ. ತೆಗೆಯುವುದು ದೆಪ್ಪುನ. ದೆತೋನುನ ತೆಗೆದುಕೊಳ್ಳುವುದು. ದೆಪ್ಪುನ ತೆಗೆಯುವುದು ದೆಪ್ಪುನ. ಅದು ಎರಡು ಒಂದೇ. ದೆಪ್ಪುನ ದೆತೋನ ಒಂದೇ. ದೆತ್ತೋನ ಅಥವಾ ದೆಪ್ಪುನ ಎರಡು ಒಂದಾಗುತ್ತದೆ. ಆಮೇಲೆ ನಲಿಪುಣ. ಆವರಿಂದ ನಲಿತಾ ಇದ್ದಾರೆ. ನಲಿಪುಣ ನಲಿಪುಣ. ಬೊಕ್ಕ ಏನು? ಕೊಣಪ್ಪುಣ ಅಂದ್ರೆ ಬೈಯಿಂಗ್ ಅಲ್ಲ. ಕೊಣಪ್ಪುಣ ತರುವುದು. ಕೊಣಪ್ಪುಣ ಕೊಣಪ್ಪುಣ ತರುವುದು. ಕೊಣಪ್ಪುಣ ಅಥವಾ ಕೆಲವು ಸಲ ಇದು ಕಣಪ್ಪುಣ ಅಂತಾನೆ ಹೇಳ್ತಾರೆ, ಅದು ಕರೆಕ್ಟ್ ಆಗುತ್ತೆ. ಕಣಪ್ಪುಣ ಕೊಣಪ್ಪುಣ. ಕಣಪ್ಪುಣ ಕೊಣಪ್ಪುಣ. ಇದರಲ್ಲಿ ಒಂದು ನೋಡಿ, ಇದು ಡಿಫ್ರೆನ್ಸ್ ಬರುತ್ತೆ. ಕಣಪ್ಪುಣ ಅಂದ್ರೆ ತರುವುದು. ಕೊಣಪ್ಪುಣ ಅಂದ್ರೆ ತೆಗೆದುಕೊಂಡು ಹೋಗುವುದು. ತೆಗೆದುಕೊಂಡು ಹೋಗುವುದು. ತೆಗೆದುಕೊಂಡು ಹೋಗುವುದು. ಟೈಮ್ ಎಷ್ಟಾಯ್ತು? ಏತಂಡ ಟೈಮು 10 ಕಾಲ ಉಂಟ. 10 ಕಥ 10 ಕಾಲ. ಇದು ನೋಡಿ, ಕಣಪ್ಪುಣ. ಐನು ಕಣಲ, ನೆನ್ನು ಕೊನೋಲ, ಕೊನೋಲ, ಕೊನಪ್ಪುಣ. ಇದು ನೀವು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು.
ಕಳುಹಿಸು, ಕಡಪುಡು, ಕಡಪುಡು, ಕಡಪುಡ್ನ ಮಂದಿ ಮಾದೇನೆ ಕಡಪುಡಿಯರು ಇಲ್ಲದು ಕಡಪುಣ, 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 ಕಳುಹಿಸುವುದು. ಅದು ಇದರ ವಿರೋಧ ಪದ ಏನು? ಕಳುಹಿಸುವುದು ಕಡಪುಣ, ಕಡಪುಡು. ಸೇರಿಸುವುದು ಸೇರ್ಪಾಪುಣ, ಸೇರಾವಣ, ಸೇರಾವಣ ನೋಡಿ, ಸೇರಾವಣ. ಮತ್ತೊಂದು ಇದರಲ್ಲಿ ಕಡಪುಣ ಅಂತ ಇದೆ. ಕಡಪುಣ ಕಡಿಯುವುದು, ಕಡಪುಣ ಬೇತೆ, ಕಡಪುಣ ಬೇತೆ. ಯಾವುದು? ಕಡಪುಣ, ಕಡಪುಣ. ಈಗ ಅಡ್ಡ ಹಾಕಿ ಸ್ವಲ್ಪ. ಕಡಪುಣ ಕಡಿಯುವುದು. ಬೇರೆ ಬರ್ಲಿ. ಓಕೆ, ಅದೇನ್ ಗೊತ್ತಾ, ನೀವು ಲೈಫ್ ಸೈಕಲ್ ಇದು ಮಾಡಿ. ಏನು ಬೆಳಿಗ್ಗೆ ಅಂದ್ರೆ ಹೇಳ್ತೀರಾ, ಏನ್ ಮಾಡ್ತೀರಾ, ಸಂಜೆ ಮಲಗುವವರೆಗೆ ಏನೆಲ್ಲ ಹೊರಡ್ಬೇಕು ನಿಮ್ಗೆ. ಉಜ್ಜುನ, ಕೂಲಿ ಉಜ್ಜುನ, ಹಲ್ಲು ಕೂಲಿ, ಕೂಲಿ ಕೂಲಿ ಉಜ್ಜುನ. ಎದಕ್ಕ? ಮೀಪುನ, ಸ್ನಾನ ಮಾಡೋದು ಮೀಪುನ. ಆಮೇಲೆ ತಿನ್ಪುನ. ಆಮೇಲೆ ಅಡಿಗೆ ರೂಮಿಗೆ ಹೋದ್ರೆ ಅಲ್ಲಿ ತುಂಬಾ ಇದೆ ಅಲ್ಲ, ನೀವು ತಿನ್ನೋದು ಬಿಟ್ರೆ ಅಲ್ಲಿ ಉಳಿದ ಕೆಲಸ ಆಗ್ಬೇಕಲ್ಲ ಹೆಂಗಸರು. ಅಡಿಗೆ ರೂಮಲ್ಲಿ ಏನೆಲ್ಲ ಮಾಡ್ತೀರಾ? ಅದು ನಮ್ಗೆ ಇದು ಅದು ಕಡಪ. ಮೂರುಣ ಬೇರೆ, ಮೂರುಣ ತರಕಾರಿ, ಮೂರುಣ ಕೊಯ್ಯುವುದು. ತರಕಾರಿ ಮೂರುಣ. ಕಟ್ ಮಾಡೋದು ತುಂಡು ಮನ್ಪುನ, ತುಂಡು ಮನ್ಪುನ. ಬೆಚ್ಚ ಮನ್ಪುನ. ಬೇಯಿಸುವುದು ಬೈಪಪುನ, ಬೈಪಪುನ. ಬೇಯಿಸುವುದು, ಬೇಯಿಸುವುದು ಬೈಪಪುನ. ಆಮೇಲೆ ರುಬ್ಬುವುದು ಕಡೆಪುಣ, ಕಡೆಪುಣ. ಕಡೆಪಿ ಕಲ್ಲು ಅಂತ ಇತ್ತು ಗೊತ್ತಾ? ಕಡೆಪಿ ಕಲ್ಲು ಅಂದ್ರೆ ಗ್ರೈಂಡರ್, ದೊಡ್ಡದು ಕಲ್ಲಿದ್ದು. ಕಡೆಪುಣ. ಕುದಿಸುವುದು ಕೊದಿಪ್ಪಪುನ, ಕೊದಿಪ್ಪಪುನ. ಕಜಿಪು ಕೊದಿತೊಂದುಂಡು, ಕಜಿಪುನ ಕೊದಿಪ್ಪಲ, ಕೊದಿಪ್ಪದಾಂಡು, ಕೊದ್ದಿಂಡು. ಪಾಸ್ಟೆನ್ಸ್ ಕೊದ್ದಿಂಡು. ಅಲ್ಲ, ಇಲ್ಲಿ ಐಡಿಗ್ರಾಮ್ ಮೇಲೆ ಬೈತಾ ಇದ್ದೀರಾ ಈಗ? ಅಲ್ಲ, ಲೈಫ್ ಸೈಕಲ್ ಇದು ಮಾಡ್ತಾ ಹೋಗಿ. ನೆರ್ಪುಣ, 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 ನೆರಡೆ, ನೆರ್ಪುಣ ಬೈಯುವುದು. ನೆರಡೆ ಅಂದ್ರೆ ಬೈಗುಳ. ಆಮೇಲೆ ಅಡಿಗೆ ರೂಮಲ್ಲಿ ಏನಾಯ್ತು? ಅಲ್ಲ, ನನಗೆ ಇದು ಹೊರಡು. ಎಬ್ಬಿಸುವುದು ಲಕ್ಕಬನ. ದೋಸೆಯನ್ನು ಕಾಳುಗಳಿಂದ ದೋಸೆ ಲಕ್ಕಲ, ರೊಟ್ಟಿ ಲಕ್ಕಲ. ಇದು ತಟ್ಟುದು, ಇದು ರೊಟ್ಟಿ ಪತ್ತವನ. ಹತ್ತಿಸುವುದು ಏನಾದ ಪತ್ತವನ. ಬಜಂಟ ಪತ್ತವನ, ಅಂಬಿ ಪತ್ತವನ ಅಂತ ಬರಬೇಕು. ಪತ್ತವನ. ಅಂಟಿಸುವುದಂತ. ಈಗ ಮುಂಚೆ ರೊಟ್ಟಿ ಕೈಯಿಂದ ಇದು ಮಾಡ್ತಿದ್ರಲ್ಲ, ಪತ್ತವನ. ತಟ್ಟನೆ ಬೇತೆ, ಪತ್ತವನ ಬೇತೆ. ಈಗೆಲ್ಲ ಸೌಟಲ್ಲಿ ಆಗ್ತಿದ್ರು. ಈಗೆಲ್ಲ ಇಲ್ಲಂದ್ರೆ ರೊಟ್ಟಿಗೆ ಬಂದ ಅಂತ ಇದು ಬಂದಂತೆ ತಂದು ಕಾವಲ್ಲಿ ಹಾಕಿ ಹಿಂಗೆ 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 ಪತ್ತವನ ಇರ್ತಿರುತ್ತೆ. ಪತ್ತವನ. ಇಲ್ಲಾಂದ್ರೆ ಇದು ಸೆಗಣಿಯನ್ನು ಗೋಡೆಗೆ ಇದು ಮಾಡ್ತಿದ್ರಲ್ಲ, ಅವಳ ಪತ್ತವನ. ಪತ್ತವನ.
ಪತ್ತವನನ್ನು ಗೊತ್ತಾಗತ್ತ ಅಂಟಿಸುವುದು ಅಂತ ಬರುತ್ತೆ. ಪತ್ತವನ. ಆಮೇಲೆ ದೋಸೆಯಿಂದ ಹೇಳಿ ಏನಿಲ್ಲ, ದೋಸೆಯಲ್ಲಿ ಕ್ರಿಯವಾದ ಏನಿದೆ? ಹುಯ್ಯುವುದಕ್ಕಿಂತ ಆಡುನ ಅಂದ್ರೆ ಹಾಕೋದು. ಮೈಪುನ ಸುರಿಯುವುದು. ಮೈಪುನ. ಹ ಆಮೇಲೆ ಪರ್ಪುನ ಆಣತ್ತ. ಆಮೇಲೆ ಅಡಿಗೆ ರೂಮಲ್ಲಿ ಏನೆಲ್ಲ ಮಾಡ್ತೀರಾ? ನಾನು ಕಾಗಿಸುದಾಗೆ ಅದು ಮಿಕ್ಸ್ ಮಾಡ್ಬೋಣ. ಅದು ಈಗ ನ್ಯೂ ಜನರೇಷನ್. ಕಳಡ್ಡಾಪುಣ ಕಳಗಿಸುವುದು. ಸೌಟ್ ಹಾಕಿ ಇದು ಮಾಡ್ತೀವಿ, ಕಳಿಸೋದು. ಹಾ ನಾನು ಎಂತ ಹೇಳಿದೆ ಅದಕ್ಕೆ ಹೊರಡಿದ್ದೇವೆ? ನಂಗೆ ಬರ್ತಾ ಇತ್ತು ಕಳಪ. ಅದು ವರ್ಡ್ ಹೇಳ್ತೇನೆ ನಾನು ಅದಕ್ಕೆ ಕರೆಕ್ಟ್ ವರ್ಡ್ ಹೇಳ್ತೆ ಅಲ್ಲ. ಮೈಂಡ್ ಬ್ಲಾಕ್ ಆಯ್ತು. ಕಳಸಲ ಕಳಪು. ಕಳಪುನ ಕಳಪುನ. ಆಮೇಲೆ ಅಡಿಗೆ ಸಾಕ. ಆಮೇಲೆ ಅಡಿಗೆ ರೂಮಿಂದ ಹೊರಗೆ ಬಂದರೆ ಅಲ್ಲ ನನಗೆ ಅಡಿಗೆ ರೂಮಿಂದ ಈಗ ಅಡಿಗೆ ಆಯ್ತು, ಅದನ್ನು ಊಟ ಮಾಡಿ ಅಲ್ಲಿ ಬಂದು ಈಗ ಅಡಿಗೆಯಿಂದ ಹೊರಗೆ ಬಂದ್ರಿ, ಅಡಿಗೆ ಆಯ್ತು, ಅದನ್ನ ಸಂಜನ ಮಲ್ಪುನ ಎದ್ಬೇಕ. ಊಟ ಮಾಡಿ ಏನ್ ಮಾಡ್ತೀರಾ? ಆಮೇಲೆ ತಟ್ಟೆ ಬಿಟ್ಟು ಹಂಗೆ ಹೋಗ್ತೀರಾ? ಲಾಕದ ಫೋನ್ ಬರ. ತೊಳೆಯೋದು ದೆಕ್ಕುನ. ಈಗ ಕೂತ್ಕೊಂಡು ಹೇಳ್ತೀರ ಅದಕ್ಕೆ ಹೆಂಗೆ ಲಕ್ಕುನ. ಅದಕ್ಕ ದೆಕ್ಕುನ. ಬಾಯಿ ಮುಕ್ಕಳಿಸೋದು. ಬಾಯಿ ಮುಕ್ಕಳು. ಅದಾದ್ಮೇಲೆ ಅದಾಯ್ತು. ಆಮೇಲೆ ನೀವು ತುಂಬಾ ಬೈತಾರಂತ ಕಾಣ್ತಲ್ಲ. ಅದೇ ನೀವು ಇಲ್ಲಿ ಸೈಕಲ್ಗೆ ಹೋಗ್ಬೇಕು, ಆಮೇಲೆ ಏನ್ ಮಾಡ್ತೀರಾ? ಊಟ ಆಯ್ತು, ಆಮೇಲೆ ಆಫೀಸಿಗೆ ಹೊರಡೋದು. ಪಿದಾಡುನ. ಹೊರಡುವುದು. ಪಿದಾಡುನ. ಆಮೇಲೆ ಪೋಪುನ ಹೋಗುದಾಯ್ತು. ಬಸ್ಸು ಹುಡುಕುದ. ಹುಡುಕಂದ್ರೆ ನಾಡುನ ಹುಡುಕುವುದು. ಆಮೇಲೆ ಕಟ್ಟುನ. ಆಮೇಲೆ ವೆಯ್ಟ್ ಮಾಡೋದು ಕಾಪುನ. ಓಕೆ, ಈಗ ಎಲ್ಲಿವರೆಗೆ ಬಂತು? ಜಪ್ಪುನ. ಬರ್ತುನ. ಜಪ್ಪುನ ಬೆತೆ. ಜಪ್ಪುನ ಅಂದ್ರೆ ಮಲಗುವುದು. ಜಪ್ಪುನ ಅಂದ್ರೆ ಇಳಿಯುವುದು. ಜಪ್ಪುನ ಅಂದ್ರೆ ಮಲಗುವುದು. ಬರ್ತುನ ಹತ್ತುವುದು. ಆಮೇಲೆ
ಮಲ್ಪುಣ, ಬೇಲೆ ಮಲ್ಪುಣ. ಆಯ್ತಾ? ಎಷ್ಟಾಯ್ತು ಟೈಮು? ಸಾಕಲ್ಲ? ಇವತ್ತು ಓವರ್ ಆಯ್ತು. ಓವರ್ ಆಯ್ತಾ? ಹಾಗೆ ಆನ್ಲೈನ್ ಎಲ್ಲ ನೋಡ್ಕೊಳ್ಳಿ, ಆನ್ಲೈನ್ ಅಲ್ಲಿ ಇದು ಸಬ್ಸ್ಕ್ರಿಪ್ಷನ್ ಮಾಡಿ. ಆತರ ಲಿಂಕ್ ಅದು ಹೊರಗೆ ಕಳಿಸಿ, ಯಾರಿಗಾದ್ರೂ ಬೇಕಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡಿ ತಗೊಳ್ಬಹುದು ಅಷ್ಟೇ. ಆಮೇಲೆ ಬೇರೆ ಏನಿದೆಪ್ಪ, ಆತರ ಮಾಡ್ಬೋದು. ಸುಮ್ಮನೆ ಮಣಿಪ್ಪಂದೆ, ಮಣಿಪ್ಪಂದೆ. ಹಾ, ಮಣಿಪ್ಪಂದೆ ಕುಳ್ಳು.